ಪುತ್ತೂರು ಮಹಾಲಿಂಗೇಶ್ವರ ದೇವರ ಬ್ರಹ್ಮರಥೋತ್ಸವದಂದು ಬೃಹತ್ ಹನುಮಂತನ ವೇಷ ಹಾಕಿ ನಡೆದ ಸೇವಾ ಯಜ್ಞದಲ್ಲಿ ಸಂಗ್ರಹವಾದ ಹಣವನ್ನು ಇಂದು ಫಲಾನುಭವಿಗಳಿಗೆ ಮಹಾಲಿಂಗೇಶ್ವರ ದೇವಾಲಯದ ಮುಂಭಾಗದಲ್ಲಿ ಹಸ್ತಾಂತರಿಸಲಾಯಿತು. ಯುವ ಶಕ್ತಿ ಕಡೇಶು ವಲಯ ರಿಜಿಸ್ಟರ್ಡ್ ಯುವ ಸ್ಪಂದನ ಪೆರ್ನೆ ಯುವ ಕೇಸರಿ ಗಡಿಯಾರ ನೇತೃತ್ವದಲ್ಲಿ 4 ಮಕ್ಕಳ ಚಿಕಿತ್ಸಾ ವೆಚ್ಚಕ್ಕಾಗಿ ಹಮ್ಮಿಕೊಂಡಿದ್ದ ಬೃಹತ್ ಹನುಮಂತನ ವೇಷ ಹಾಕಿ ನಡೆದ ಸೇವಾ ಯಜ್ಞದಲ್ಲಿ ಒಟ್ಟು 2,70,000 ಹಣ ಸಂಗ್ರಹವಾಗಿದ್ದು 4 ಫಲಾನುಭವಿಗಳಿಗೆ ಸಮವಾಗಿ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಧಾರ್ಮಿಕ ಸಾಮಾಜಿಕ ಮುಖಂಡ ಅರುಣ್ ಕುಮಾರ್ ಪುತ್ತಿಲ, ಹಿಂದೂ ಜಾಗರಣ ವೇದಿಕೆ ವಿಟ್ಲ ಅಧ್ಯಕ್ಷ ಗಣೇಶ್ ಕೆದಿಲ, ಕಡೇಶು ವಲಯ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಸುರೇಶ್ ಬನಾರಿ, ಹನುಮಂತ ವೇಷಧಾರಿಗಳಾದ ಭಾಸ್ಕರ ಮುಂಡಾಲ, ಚಂದ್ರಶೇಖರ ಅಮೈ, ಸಾಮಾಜಿಕ ಮುಂದಾಳು ಕಿರಣ್ ಶೆಟ್ಟಿ ಪೆರ್ನೆ ಹಾಗೂ ವಿದ್ಯಾಧರ ರೈ ಅಮೈ, ಶ್ರೀರಾಮ ನಾಸಿಕ್ ಬ್ಯಾಂಡ್ನ ಕಾರ್ಯಕರ್ತರು ಹಾಗೂ ಸಂಘಟನೆಗಳ ಎಲ್ಲಾ ಪ್ರಮುಖರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಅಕಲ ಚಿಕಿತ್ಸೆಗೆ ಬೋಡಾದ ಒಂದು ಸಹಾಯ ನಿಧಿ ಮಲ್ಪುನಂಚಿನ ಕಾರ್ಯಕ್ರಮ ಮಾಡ್ತಿತ್ತು. ಐಟ್ ನಂಗೆ ಸಾಧಾರಣ 2,25,000 ಮುಟ್ಟ ಹನುಮಂತನ ವೇಷ ಪಾಡದು ಈ ದೇವರನ್ನ ಕಂಡೋಡು ನಾವು ಒಟ್ಟಿಗೆ ನಿಧಿ ಸಂಗ್ರಹ ಮಾಡ್ತು. ಐನಿನಿ ಆ ಫಲಾನುಭವಿಗಳಿಗೆ ಕೊರ್ಪಿನಂಚಿನ ಒಂದು ಎಲ್ಲಿಯ ಕಾರ್ಯಕ್ರಮ ನಾವು ಸೇರಿದ ಈ ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗೆ ನಮ್ಮ ಹಿರಿಯರು ಮಾರ್ಗದರ್ಶಕರು ಐನ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ, ಅಂಚನೆ ಶ್ರೀಯುತ ವಿದ್ಯಾಧರ ಯಮಿ, ಶ್ರೀಯುತ ಕಿರಣ್ ಶೆಟ್ಟಿ, ಅಂಚನೆ ನಮ್ಮ ಹನುಮಾನ್ ವೇಷಪಾಠಂಚಿನ ಶ್ರೀಯುತ ಭಾಸ್ಕರ್ ಮುಂಡಾಲ, ಅಂಚನೆ ಉಪ್ಪುನಂಚಿನ ಮಾತ್ರ ಸಂಘಟನೆಯ ಪ್ರಮುಖರಿಗೆಲ್ಲ ಈ ಒಂದು ಎಲ್ಲಿಯ ಸಮಾರಂಭಕ್ಕೆ ಸ್ವಾಗತ ಬಯಸುವುದಿಲ್ಲ. 2 ವರ್ಷದ ಬಾಲೆ ಪುತ್ತೂರು ತಾಲೂಕದ ದಿನಕ್ಕೂ 400 ರೂಪಾಯಿ ಚಿಕಿತ್ಸಾ ವೆಚ್ಚ ಈ ಬಾಲೆಗೆ ಮೂಡು ಮಧುಮೇಹ ಅಸ್ತಮರಗಳು ಈ ಬಾಲ್ಯದ ಖರ್ಚಿಗೆ ನಮ್ಮ ಈ ಸೇವಾ ಯಜ್ಞದ ಐನಂಚಿನ ಅಮೌಂಟ್ ಒಂಜಿ ಭಾಗ ನಾವು ಬರೋದಿಲ್ಲ. ನೆತ್ತ ಪೋಷಕರು ಇಲ್ಲದಕ್ಕೂ ಬರ್ತದೆ ಈ ಒಂದು ಚೆಕ್ನಿಂಗ್ ಬರೋದು. ಅದೇ ಇವರಂಜಿ ಎಲ್ಲಿ ಬಾಳೆ 4 ವರ್ಷದ ಜಸ್ಮಿತ್ ಆಕೆ ಕಡಬ ತಾಲೂಕಿನ ಶ್ರವಣ ದೋಷ ಮುಖ ಪಾತ್ರಾವಣಿ ಸಮಸ್ಯೆ ಸುಮಾರು 14 ಲಕ್ಷದ ಶಸ್ತ್ರಚಿಕಿತ್ಸೆ ಆತಂಕ ಬಾಲ್ಯದ ಪಕ್ಕ ಯುವ ಶಕ್ತಿ ಕಡೇಶು ವಲಯ ಮತ್ತು ಯುವ ಸ್ಪಂದನ ಪೆರ್ನೆ ಯುವ ಕೇಸರಿ ಗಡಿಯಾರ ಈ ಸಂಘಟನೆಗಳ ಆಶ್ರಯದಲ್ಲಿ ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡತಕ್ಕಂಥ ಕೆಲಸ ಕಾರ್ಯ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಮಾರುಕಟ್ಟೆಯಲ್ಲಿ ಕಳೆದ ರಥೋತ್ಸವದ ದಿವಸದಂದು ನಡೆದಿದೆ. ಅನೇಕ ವರ್ಷಗಳಿಂದ ಸಾಮಾಜಿಕ ಕಳಕಳಿಯ ಆಧಾರದಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಒಂದು ಒಳ್ಳೆಯ ಬದುಕನ್ನು ಕೊಡಬೇಕು ಅನ್ನತಕ್ಕಂಥ ಕಲ್ಪನೆಯ ಆಧಾರದಲ್ಲಿ ಇವತ್ತು ಯುವ ಸಮುದಾಯ ಸಮಾಜದಲ್ಲಿ ಯಾವ ರೀತಿಯಾಗಿ ಇರಬೇಕು ಅನ್ನತಕ್ಕಂಥ ಆಶಯದ ನಡುವೆ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಇಡೀ ಸಮಾಜವೇ ಇವರಿಗೆ ಪೂರಕವಾಗಿ ಸ್ಪಂದನೆ ಮಾಡತಕ್ಕಂಥ ಬೆಳವಣಿಗೆಯನ್ನು ಮೊನ್ನೆಯ ಕಾರ್ಯಕ್ರಮದಲ್ಲಿ ನಾವು ಕಂಡಿದ್ದೆವು. ಇವತ್ತು ಮೊನ್ನೆ ನಡೆದಿರತಕ್ಕಂಥ ಆ ಒಂದು ಕಾರ್ಯಕ್ರಮದಲ್ಲಿ ಸಂಗ್ರಹವಾಗಿರತಕ್ಕಂಥ ಮೊತ್ತವನ್ನು ಇವತ್ತು 4 ಕುಟುಂಬಗಳಿಗೆ ಕೊಡತಕ್ಕಂಥ ಕೆಲಸ ಕಾರ್ಯದ ಮುಖಾಂತರ ಈ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ಈ ಯುವಕರು ಮಾಡಿದ್ದಾರೆ. ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಪೂರ್ಣಾನುಗ್ರಹ ಇವರ ಮೇಲೆ ಇರಲಿ. ಮುಂದಿನ ದಿವಸದಲ್ಲಿ ಕೂಡ ಸಾಮಾಜಿಕ ಕಳಕಳಿಯ ಆಧಾರದಲ್ಲಿ ಸಮಾಜಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಭಗವಂತ ಅವರಿಗೆ ಶಕ್ತಿಯನ್ನು ಕೊಡಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಎಲ್ಲ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅಯ್ಯೋ ನಮ್ಮಲ್ಲಿ 4 ಜೋಕ್ಲಿಗೆ ಸಾರ್ಥ ನಿಧಿನೇ ಇನಿ ಕೊರೋನಲ್ಲ ಅಂಚಿನಿ ನಮ್ಮೊಟ್ಟಿಗೆ ಬೆಂದಿನಂಚಿನ ಮಾತ ಸಂಘಟನೆಗಳ ಅಂಚನೆ ಯುವ ಶಕ್ತಿ ಯುವ ಕೇಸರಿ ಯುವ ಸ್ಪಂದನ ಈ 3 ಟೀಮ್ ಲೆಕ್ಕ ತೊಕ್ಕೊಂಜಿ ಶ್ರೀರಾಮ್ ನಾಸಿಕ್ ಬ್ಯಾಂಡ್ ಮಕ್ಕಳನ್ನ ಎಂಗ್ಲಿಗೆ ಮಸ್ತ್ ಸಹಕಾರ ಆತಂದೆ ಅಕ್ಲೆ ಹಿಡ್ದಾದೆ ಎಂಗ್ಲು ಇದು ಮಲ್ಲ ಅಮೌಂಟ್ಲ ಕಲೆಕ್ಷನ್ ಅಂತಿರಂಗಿ ಇಂದಾತು ಅಂಚನೆ ವೇಷಭಾರನ ಭಾಸ್ಕರನ್ನೇ ಕೊಕ್ಕೊಂಜಿ ಚಂದ್ರೆ ಬಂದ ಅರೆಗ್ಲ ದೇವೇರಿ ಪುತ್ತೂರು ಮಹಾಲಿಂಗೇಶ್ವರ ದೇವೇರಿ ಆರೋಗ್ಯ ಕೊರತು ಕಾಪಾಡೋದು ಅನ್ನೋದು ಮುಖ್ಯನೊಂದಿಲ್ಲ ಅಂಚನೆ ತುಂಬಗ್ಲ ಎಂಗ್ಲಿಗೆ ನಷ್ಟದ ಸಹಾಯ ನಿಧಿ ಇತ್ತಂಡ ಮಾತೆಲ್ಲ ಸಹಕಾರ ಕೊಡೋದು ಅನ್ನೋದು 2